ನಮಸ್ತೆ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಸೌಖ್ಯ ಅಲ್ವಾ? ಸರಿ, ಈಗ ನಾನು ವಿಷಯಕ್ಕೆ ಡೈರೆಕ್ಟ್ ಆಗಿ ಬರ್ತೇನೆ. ಹೋದ ವಾರದಲ್ಲಿ ನಾನೊಂದು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೆಲ್ಲ. ಯಾರ ಪರವಾಗಿ? ರಕ್ಷಿತಾ ಶೆಟ್ಟಿಯ ಪರವಾಗಿ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಹಾಕಿದ್ದೆ ಮಾರಿ. ಅದಕ್ಕೆ ಎರಡು ಹೊಟ್ಟೆಯಲ್ಲಿ ಭುಮ್ 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 ಅಂತ ಹೇಳುವ ಹೊಟ್ಟೆ ಕಿಚ್ಚಿನ ಎರಡು ಪ್ರಾಣಿಗಳು ನನಗೆ ಅಲ್ಲಿ ಒಂದು ಕಮೆಂಟ್ ಹಾಕಿದ್ರು. ನಾನು ಅವಳಿಗೆ ಹೇಳುವುದು, ನೋಡು ಮಾರೈತಿ, ಬದನೆಯನ್ನು ಜಾಸ್ತಿ ತಿನ್ನಬೇಡ, ಅದು ದೇಹಕ್ಕೆ ನಂಜು ಮಾರೈತಿ. ನೀನು ಒಂದು ಕೆಲಸ ಮಾಡು, ಹೆಸರು ಬೇಳೆದು ಸಾರು ಮಾಡಿ ಕುಡಿ, ದೇಹಕ್ಕೆ ತಂಪು, ಆಯ್ತಾ? ಇನ್ನೊಂದು, ಅವರಿಗೋಸ್ಕರ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಚೆನ್ನಾಗಿ ಬಿಸಿ ಬಿಸಿ ಮಸಾಲೆ ದೋಸೆ ಮಾಡಿ ಇಟ್ಟಿದ್ದೀನಿ, ಬಂದು ತಿಂದು ಹೋಗಿ ಪ್ಲೀಸ್. ಹಾಗೆಯೇ ಕೆಲವರು ಹೇಳ್ತಾರೆ ಈ ಹೆಂಗಸಿಗೆ ಹುಚ್ಚು ಅಂತ. ಹೌದು ಮಗ, ಹೌದು, ನನಗೆ ಹುಚ್ಚು. ಯಾವುದ್ರದು? ಡ್ಯಾನ್ಸ್ ಮಾಡೋ ಹುಚ್ಚು, ಕುಕ್ಕಿಂಗ್ ಹುಚ್ಚು, ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡೋ ಹುಚ್ಚು. ನಿನ್ನ ಹಾಗೆ ಬೇರೆಯವರದು ಕಾಲೆಳೆಯುವ ಹುಚ್ಚಿಲ್ಲ, ಅಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಮಾಡುವ ಹುಚ್ಚಿಲ್ಲ. ಮತ್ತೆ ಇನ್ನೊಂದು, ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಹುಚ್ಚು ಇಲ್ಲವೇ ಇಲ್ಲ. ಹಾಗಾಗಿ ನಿನ್ನ ಬಾಯಿ ಮುಚ್ಚು. ಸರಿ, ನಾನಿನ್ನು ಬರ್ತೀನಿ. ಬಾಯ್.